ಎಲ್ಲರಿಗೂ ನಮಸ್ಕಾರ. ಸ್ಪಂದನ ವಾಹಿನಿ ನಡೆಸುತ್ತಿರುವಂತಹ ಗಾನವೈಭವ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆದರದ ಸ್ವಾಗತ. ಸರ್ವಾಂಗ ಸುಂದರವಾದಂತಹ ಯಕ್ಷಗಾನ ಕಲೆಯನ್ನು ಜಾನಪದೀಯ ಕಲೆ ಅಂತ ಹೇಳಿ, ಅಥವಾ ಶಾಸ್ತ್ರೀಯ ಕಲೆ ಅಂತ ಹೇಳಿ, ಅಥವಾ ಜಾನಪದೀಯವಾಗಿ ಬೆಳೆದು ಬಂದಂತಹ ಶಾಸ್ತ್ರೀಯ ಕಲೆ ಅಂತ ಹೇಳಿ ಏನೇ ಹೇಳಿದ್ರು ಆ ಯಕ್ಷಗಾನದ ಮೂಲ ಆಶಯಕ್ಕೆ ಧಕ್ಕೆ ಬರಲಿಕ್ಕಿಲ್ಲ. ಯಾಕಂದ್ರೆ ಮನೋರಂಜನಾತ್ಮಕವಾಗಿ ಧರ್ಮ ಪ್ರಚಾರವನ್ನ ಮಾಡುವುದು ಯಕ್ಷಗಾನ ಕಲೆಯ ಮೂಲ ಉದ್ದೇಶ. ಆ ಮೂಲ ಉದ್ದೇಶಕ್ಕೆ ಭಂಗ ಬಾರದೇ ಹೋದ ಹಾಗೆ ಹಲವಾರು ಶತಮಾನಗಳಿಂದ ತನ್ನ ಅಸ್ತಿತ್ವದಲ್ಲಿ ಬೇಕಾದಷ್ಟು ಸುಧಾರಣೆಗಳನ್ನ, ಬೇಕಾದಷ್ಟು ಬದಲಾವಣೆಗಳನ್ನು ಯಕ್ಷಗಾನ ಕಂಡುಕೊಂಡಿದೆ. ಯಕ್ಷಗಾನದ ಅಂಗಗಳು ಅಂತ ಅನ್ನಿಸಿಕೊಂಡಂತಹ ಗಾನ ಮತ್ತು ನಾಟ್ಯ, ಅರ್ಥ, ಈ ಎಲ್ಲವೂ ಅಂಗಗಳನ್ನ ವೈಭವೀಕರಿಸುತ್ತಾ ಗಾನವೈಭವ, ಅರ್ಥವೈಭವ ಅಥವಾ ನಾಟ್ಯ ವೈಭವ, ಹೀಗೆ ಒಂದೊಂದೇ ಅಂಗವನ್ನು ವೈಭವೀಕರಿಸುತ್ತಾ ಜನರಿಗೆ ಮನೋರಂಜನೆಯನ್ನು ಕೊಡುವುದಕ್ಕೆ ಮುಂದಾದಾಗಲೂ ಸಹ ಮೂಲ ಆಶಯಕ್ಕೆ ಎಲ್ಲಿಯೂ ಧಕ್ಕೆ ಉಂಟಾಗಲಿಲ್ಲ. ಯಾಕೆಂದ್ರೆ ಗಾನವೈಭವವಾಗಲಿ, ಅರ್ಥವೈಭವವಾಗಲಿ, ನಾಟ್ಯವೈಭವವಾಗಲಿ, ಈ ಎಲ್ಲ ವೈಭವೀಕರಣಗಳ ಹಿಂದಿನ ಮೂಲ ಉದ್ದೇಶ ಯಕ್ಷಗಾನದ ವೈಭವ. ಹಾಗಾಗಿ ಎಲ್ಲಿಯೂ ಮೂಲ ಉದ್ದೇಶಕ್ಕೆ ಧಕ್ಕೆ ಉಂಟಾಗಲಿಲ್ಲ. ಹಾಗಾಗಿ ಇವತ್ತು ಸ್ಪಂದನ ವಾಹಿನಿ ನಡೆಸುತ್ತಿರುವಂತಹ ಈ ಯಕ್ಷಗಾನದ ಗಾನವೈಭವ ಕಾರ್ಯಕ್ರಮದಲ್ಲಿ ಯಕ್ಷಗಾನವನ್ನು ಸಾಕ್ಷಾತ್ಕರಿಸುವುದಕ್ಕೆ ಸಿದ್ಧರಾದಂತಹ ಕಲಾವಿದರು ಭಾಗವತಿಕೆಯಲ್ಲಿ ಶ್ರೀ ಕಿರಣ್ ಹೆಗಡೆ ಹಾಡಿಕೈ, ಶ್ರೀರಕ್ಷಾ ಹೆಗಡೆ ಸಿದ್ದಾಪುರ ಹಾಗೂ ಸೃಜನ್ ಗಣೇಶ್ ಹೆಗಡೆ ಗುಂಡುಮನೆ. ಇನ್ನು ಮದ್ದಲೆಯಲ್ಲಿ ಅರವಿಂದ ಆಚಾರ್ಯ ಕಿದಿಯೂರು ಹಾಗೂ ಚಂಡೆಯಲ್ಲಿ ಬೆಳೆಯುವ ಸಿರಿ ದೀಪ್ತ ಆಚಾರ್ಯ ಕಿದಿಯೂರು. ಇನ್ನು ನಿರೂಪಣೆಯಲ್ಲಿ ನಾನು ಅಂದ್ರೆ ಆದಿತ್ಯ ಹೆಗಡೆ ಯಡೂರು. ಯಕ್ಷಗಾನದ ಸಂಪ್ರದಾಯ ಹಾಗೂ ನಮ್ಮ ಸನಾತನ ಹಿಂದೂ ಧರ್ಮದ ಸಂಪ್ರದಾಯದಂತೆ ಮೊದಲಾಗಿ ಶ್ರೀ ಮಹಾಗಣಪತಿಯನ್ನು ಪ್ರಾರ್ಥಿಸಿ ಪೂಜಿಸಿ ಆಮೇಲೆ ಯಾವುದೇ ಕಾರ್ಯವನ್ನ ಮಾಡುವುದು ಪದ್ಧತಿ. ಹಾಗಾಗಿ ಮೊದಲಿಗೆ ಗಣಪತಿಯ ಪೂಜೆಯನ್ನ ಮಾಡಲಿಕ್ಕೆ ಶ್ರೀ ಗುರುಗಣಾಧಿಪತಯೇ ನಮಃ. ಗಜಮುಖನಾ ನಿನ್ನ ಪಾದವ ನೆನೆವೆ, ಗಜಮುಖನಾ ನಿನ್ನ ಪಾದವ ನೆನೆವೆ, ಭಜಕಗೆ ಕರುಣಿಸು ವರಗಳನ್ನು, ಮೂಷಿಕವಾಗನ ಮೋದಕ ಹಸ್ತ, ಪಾಶಾಂಕುಶಧರ ಪರಮ ಪವಿತ್ರ, ಬುದ್ಧಿ ಪ್ರದಾಯಕ ಪುಸ್ತಕಧಾರಿ, ಸಿದ್ಧಿ ವಿನಾಯಕ ಪಾದ ನಮಸ್ತೆ. ದೇವ ದೇವರ ದೇವ ದೇವನಲ್ಲವೋ, ಓ ದೇವ ದೇವರ ದೇವನಲ್ಲವೋ, ದೇವ ದೇವರ ದೇವ ದೇವನಲ್ಲವೋ, ದೇವ ದೇವರ ದೇವನಲ್ಲವೋ, ಓ ದೇವ ದೇವರ ದೇವನಲ್ಲವೋ. ದೇವ ದೇವರ ದೇವ ದೇವನಲ್ಲವೋ, ಓ ದೇವ ದೇವರ ದೇವನಲ್ಲವೋ, ಓ ದೇವ ದೇವರ ದೇವನಲ್ಲವೋ. ಈಗ ಗಾನವೈಭವಕ್ಕೆ ಪ್ರವೇಶ ಮಾಡುವ ಕಾಲ. ಹಾಗೆ ಪ್ರವೇಶ ಅಂತ ಅಂದಾಗ ಯಕ್ಷರಂಗದಲ್ಲಿ ಯಾವುದೇ ಒಂದು ಪಾತ್ರ ಪ್ರವೇಶ ಮಾಡುವ ಕಾಲಕ್ಕೆ ಆ ಪ್ರವೇಶಕ್ಕೆ ಒಂದು ರೀತಿ ನೀತಿ ಅಂತಿರ್ತದೆ.
ಯಾವ ಪಾತ್ರಕ್ಕೆ ಹೇಗೆ ಪ್ರವೇಶ ಅಂತ. ಒಂದು ಸಾತ್ವಿಕ ಪಾತ್ರವಾದರೆ ಅದರ ಪ್ರವೇಶದ ರೀತಿಯೇ ಬೇರೆ, ಅದು ತಾಮಸಿಕ ಪಾತ್ರವಾದರೆ ಅದರ ರೀತಿಯೇ ಬೇರೆ. ಹಾಗೆ ರಾಜಸ ಗುಣವೇ ಹೆಚ್ಚಿರುವಂತಹ ಪಾತ್ರವಾದರೆ ಅದರ ಪ್ರವೇಶವೇ ವಿಭಿನ್ನ ರೀತಿಯಾಗಿರ್ತದೆ. ಹಾಗಾಗಿ ಅದರಲ್ಲೂ ಸಾತ್ವಿಕ ಪಾತ್ರದಲ್ಲಿಯೂ ಬಹಳಷ್ಟು ವ್ಯತ್ಯಾಸಗಳನ್ನ ತೋರಿಸುವುದಕ್ಕೆ ಭಾಗವತರು ಅಥವಾ ಆ ಕಲಾವಿದರು ಪ್ರಯತ್ನ ಮಾಡ್ತಾರೆ. ಹೇಗೆ ಕೇಳಿದ್ರೆ, ಒಂದು ರಾಮ ಮತ್ತೊಂದು ಕೃಷ್ಣ, ಎರಡೂ ಪಾತ್ರಗಳು ಸಾತ್ವಿಕ ಪಾತ್ರವೇ. ಆ ಎರಡೂ ಪಾತ್ರಗಳ ಹಿಂದಿರುವಂತಹ ಶಕ್ತಿ ಒಂದೇ, ಆದರೂ ಸಹ ಪ್ರವೇಶ ಮಾಡುವ ಅಥವಾ ಆ ಪಾತ್ರ ನಿರ್ವಹಣೆ ಮಾಡುವ ರೀತಿಯೇ ಬೇರೆ ಬೇರೆಯಾಗಿರ್ತದೆ. ರಾಮನ ಪ್ರವೇಶಕ್ಕೂ ಕೃಷ್ಣನ ಪ್ರವೇಶಕ್ಕೂ ಬಹಳಷ್ಟು ವ್ಯತ್ಯಾಸಗಳನ್ನ ಕಾಣಿಸಿಕೊಡುವುದಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಆಯಾ ಪಾತ್ರಗಳ ಪ್ರವೇಶದ ವೈವಿಧ್ಯತೆಯನ್ನ ತೋರಿಸುವುದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮೊದಲಾಗಿ ಶ್ರೀರಾಮ ನಿರ್ಯಾಣ, ಹೊಸ್ತೋಟ ಮಂಜುನಾಥ ಭಾಗವತರು ಬರೆದಂತಹ ಈ ಕೃತಿಯ ರಾಮನ ಪ್ರವೇಶದ ಪದ್ಯ. ಆಮೇಲೆ ಚಕ್ರಚಂಡಿಕೆ ಪ್ರಸಂಗದ ಕೃಷ್ಣನ ಪ್ರವೇಶದ ಪದ್ಯ. ಆಮೇಲೆ ರಾಜಸ ಗುಣಕ್ಕೆ ಅನುಗುಣವಾಗಿ ಬ್ರಹ್ಮ ಮಹೀಂದ್ರ ಮಹಾಭಿಷ ಎನ್ನುವಂತಹ ಶಿವಕುಮಾರ ಅಳಗೋಡು ಇವರಿಂದ ರಚಿಸಲ್ಪಟ್ಟಂತಹ ಪ್ರಸಂಗದ ಒಂದು ಬ್ರಹ್ಮನ ಪ್ರವೇಶದ ಪದ್ಯ. ಆಮೇಲೆ ತಾಮಸ ಗುಣಕ್ಕೆ ಅನುಗುಣವಾದಂತಹ ಪಾತ್ರಗಳು ಅಂದ್ರೆ ಒಂದು ರಾವಣ, ಮತ್ತೊಂದು ದೇವಿ ಮಹಾತ್ಮೆ ಪ್ರಸಂಗದ ಶುಂಭದಾನವನ ಪ್ರವೇಶದ ಪದ್ಯ. ಹೀಗೆ 5 ರೀತಿಯ ಪದ್ಯಗಳನ್ನ, 5 ವೈವಿಧ್ಯಮಯ ಪದ್ಯಗಳನ್ನ ನಾವೀಗ ನೋಡ್ಲಿಕ್ಕಿದ್ದೇವೆ. ಸತ್ಯಲೋಕದಿ ಕಮಲ ಸಂಭವ ಸತ್ಯಲೋಕದಿ ಕಮಲ ಭಗು ಸೇವೆ ಹೊಡೆದ ಅತ್ರಿ ಗೌತಮ ದಕ್ಷ ಭಗು ಸೇವೆ ಪಡೆದ ಭಗು ಸೇವೆ ಪಡೆದ
ಒಬ್ಬ ವ್ಯಕ್ತಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಮತ್ತೊಬ್ಬರಲ್ಲಿ ಹೇಳುವ ರೀತಿಗೆ ಆಯಾ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ತಕ್ಕಂತಹ ಬದಲಾಗ್ತದೆ. ಒಂದು ಹೆಣ್ಣು ತಾನು ಪ್ರಾಪ್ತ ವಯಸ್ಕಳಾಗಿದ್ದೇನೆ, ತನಗೆ ಮದುವೆ ಮಾಡು ಎನ್ನುವ ಹಾಗೆ ಹಿರಿಯರನ್ನು ಕೇಳಬೇಕು ಅಂತಾದ್ರೆ ಅದು ಆಯಾ ಹೆಣ್ಣಿನ ಸ್ವಭಾವಕ್ಕೆ ಅನುಗುಣವಾಗಿ ಬದಲಾಗ್ತದೆ. ಅದನ್ನ ನಾವೀಗ ನೋಡ್ತೇವೆ. ಮೊದಲಾಗಿ ಶೂರ್ಪನಖಿ, ಅವಳೊಬ್ಬಳು ರಕ್ಕಸಿ, ತನಗೆ ಮದುವೆ ಮಾಡು ಎನ್ನುವ ಹಾಗೆ ಅಣ್ಣನಲ್ಲಿ ಕೇಳುವಾಗ ಯಾವುದೇ ನಾಚಿಕೆ, ಯಾವುದೇ ಬಿಗುಮಾನಗಳಿಲ್ಲದೆ ಕೇಳ್ತಾಳೆ. ಅದು ಒಂದು ವೈವಿಧ್ಯ. ಮತ್ತೊಂದು, ಒಬ್ಬ ಕ್ಷತ್ರಿಯಾಣಿ ರತಿ ಕಲ್ಯಾಣದ ರತಿಯ ವೇಷ, ತನ್ನ ಅಪ್ಪನಲ್ಲಿ ಮನ್ಮಥನೇ ತನಗೆ ಗಂಡನಾಗಬೇಕು ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾಳೆ. ಅದಕ್ಕೊಂದು ವೈವಿಧ್ಯತೆ ಇದೆ. ಇನ್ನೊಂದು ಶನೀಶ್ವರ ಮಹಾತ್ಮೆ ಪ್ರಸಂಗದ ಆಲೋಲಿಕೆಯ ಪಾತ್ರ, ತನ್ನ ತಂದೆ ನಂದಿಶೆಟ್ಟಿಯಲ್ಲಿ ತನಗೆ ಮದುವೆ ಮಾಡಿಸಬೇಕು ಎನ್ನುವ ಹಾಗೆ ಆಕಾಂಕ್ಷೆಯನ್ನು ಹೇಳಿಕೊಳ್ತದೆ. ಅದೊಂದು ವೈವಿಧ್ಯ. ಹೀಗೆ ಮೂರೂ ರೀತಿಯ ವೈವಿಧ್ಯವನ್ನ ಈಗ ನೋಡ್ಲಿಕ್ಕೆ ನಾವು ಬಯಸ್ತೇವೆ. ಅಣ್ಣ ನೀ
ಬಣ್ಣ ನೋಡು ಮದುವೆ ಮಾಡು. ಸಣ್ಣವಳಿಗೆ ತಕ್ಕ ಜತೆಯಾದ ಪುರುಷರ, ಸಣ್ಣವಳಿಗೆ 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 ತಕ್ಕ ಜತೆಯಾದ ಪುರುಷರ, ಕಣ್ಣಾರೆ ಕಣ್ಣಾರೆ ಕುಣಿದಾಡುತ್ತಿದೆ ಮೋದ. ಸಣ್ಣವಳಿಗೆ ತಕ್ಕ ಜತೆಯಾದ ಪುರುಷರ, ಕಣ್ಣಾರೆ ಕಂಡರೆ ಕುಣಿದಾಡುತ್ತಿದೆ ಮೋಗ. ಕಣ್ಣಾರೆ ಕಂಡರೆ ಕಣ್ಣಾರೆ ಕಂಡರೆ ಕುಣಿದಾಡುತ್ತಿದೆ ಮೋಗ, ಕುಣಿದಾಡುತ್ತಿದೆ ಮೋಗ, ಕುಣಿದಾಡುತ್ತಿದೆ ಮೋಗ, ಕುಣಿದಾಡುತ್ತಿದೆ ಮೋಗ. ಸಣ್ಣವಳಿಗೆ ತಕ್ಕ ಜತೆಯಾದ ಪುರುಷರ, ಕಣ್ಣಾರೆ ಕಂಡರೆ ಕುಣಿದಾಡುತ್ತಿದೆ ಮೋಗ. ಕಣ್ಣಾರೆ ಕಂಡರೆ ಕುಣಿದಾಡುತ್ತಿದೆ ಮೋಗ. ಅಣ್ಣ ಅಣ್ಣ ಮದುವೆ ಮಾಡು. ಸಣ್ಣವಳಿಗೆ ತಕ್ಕ ಜತೆಯಾದ ಪುರುಷರ, ಕಣ್ಣಾರೆ ಕಂಡರೆ ಕುಣಿದಾಡುತ್ತಿದೆ ಮೋಗ, ಕುಣಿದಾಡುತ್ತಿದೆ ಮೋಗ. ಸಣ್ಣವಳಿಗೆ ತಕ್ಕ ಸಣ್ಣವಳಿಗೆ ತಕ್ಕ 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 ಸಣ್ಣವಳಿಗೆ ತಕ್ಕ ಜತೆಯಾದ ಪುರುಷರ, ಕಣ್ಣಾರೆ ಕಂಡರೆ ಕುಣಿದಾಡುತ್ತಿದೆ ಮೋಗ, ಕುಣಿದಾಡುತ್ತಿದೆ ಮೋಗ, ಕುಣಿದಾಡುತ್ತ ಕುಣಿದಾಡುತ್ತ ಕುಣಿದಾಡುತ್ತಿದೆ ಮೋಗ. ಅಣ್ಣ ನೀನು ಮದುವೆ ಮಾಡು ಪ್ರಾಯಗಳು ಎನ್ನ ಬಣ್ಣ
ಮದುವೆ ಮಾಡು ಬಣ್ಣ ನೋಡು ಮದುವೆ ಮಾಡು ಲಾಲಿಸಿ ಕೇಳು ಸಂದೇಹಗೊಳ್ಳದಿರು ತಂದೆ ಲಾಲಿಸಿ ಕೇಳು ಸಂದೇಹಗೊಳ್ಳದಿರು ಪಿಂದಣಾಗಮವಾನಾಯೇನೆಂಬ ನಿನಗೆ ಪಿಂದಣಾಗಮವ ನಾನೇನೆಂಬ ನಿಮಗೆ ತಂದೆ ಬಂದು ದನರಿದ್ದೇನೋ ದೃಪದ ನಂದನೆ ತಾನು ಬಂದುದ ಅರಿತೇನು ಬಂದು ದನರಿದ್ದೇನೋ ದೃಪದ ನಂದನೆ ತಾನು ಚಂದದೆ ಬೇಡುವೆನದನು ಲಾಲಿಪುದು ಲಾಲಿಪುದು ಅದನು ಲಾಲಿಪುದು ತಂದೆ ಕೇಳು ಬಂದು ದನರಿದ್ದೇನೋ ದೃಪದ ನಂದನೆ ತಾನು ಚಂದದಿ ಪೇಳುವೆನದನು ಲಾಲಿಪುದೋ ತಂದೆ ಲಾಲಿಸಿ ಕೇಳು ಸಂದೇಹಗೊಳ್ಳದಿರು ಪಿಂದಣಗಮವನನೇನೆಂಬ ನಿನಗೆ ಪಿಂದಣಗಮವನನೇನೆಂಬ ನಿಮಗೆ ತಂದೆ ಲಾಲಿಸಿ ಕೇಳು ತಂದೆ ಲಾಲಿಸು ನಮ್ಮ ತಂದೆ ಲಾಲಿಸು ನಮ್ಮ ಉಪವನ ಕುಂದಲತೆ ಗಾಧಾರ ಇಲ್ಲದೆ ಉಪವನ ಕುಂದಲತೆ ಗಾಧಾರ ಇಲ್ಲದೆ ಆ ಚಂದವಿರಲಾರವನು
ಏಕೈದಿಂದಿರುವ ಬಹು ಸುಂದರ ಚಂದವಿರಲಾರವನು ಏಕೈ ತಂದಿರುವ ಬಹು ಸುಂದರ ಈಗ ಹಾಸ್ಯರಸಕ್ಕೆ ಅನುಗುಣವಾದಂತಹ ಪದ್ಯ, ಪ್ರಸಿದ್ಧ ಕಾಳಿದಾಸ ಪ್ರಸಂಗದ ಪದ್ಯ ಇದು. ಕಡತೋಕ ಮಂಜುನಾಥ ಭಾಗವತರು ರಚಿಸಿದಂತಹ ಈ ಕಾಳಿದಾಸ ಪ್ರಸಂಗದ ಕುರುಬರ ಕಾಳ ಆತನ ಪ್ರವೇಶದ ಪದ್ಯ, ಅದನ್ನು ಸಹ ಈಗ ನಾವು ನೋಡೋಣ. ಮುಕ್ಕಣ್ಣನೆಲ್ಲಾರು ಕೊಂಡಾಡಿರೋ ಮುಕ್ಕಣ್ಣನೆಲ್ಲಾರು ಕೊಂಡಾಡಿರೋ ಮುಕ್ಕಣ್ಣನೆಲ್ಲಾರು ಕೊಂಡಾಡಿರೋ ಮುಕ್ಕಣ್ಣನೆಲ್ಲಾರು ಕೊಂಡಾಡಿರೋ ಮುಕ್ಕಣ್ಣನೆಲ್ಲಾರು ಕೊಂಡಾಡಿರೋ ಎಲ್ಲ ಕೊಂಡಾಡಿರೋ ಎಲ್ಲ ಕೊಂಡಾಡಿರೋ ಸರಣಿಕ್ಕಿ ಸೋಮೇಶನ ಕೊಂಡಾಡಿರೋ ಸರಣಿಕ್ಕಿ 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 ಸೋಮೇಶನ ಕೊಂಡಾಡಿರೋ ಸರಣಿಕ್ಕಿ ಸೋಮೇಶನ ಕೊಂಡಾಡಿರೋ ಶ್ರೀಕಾರ ಯಜ್ಞೇಶ ಶರಣು ಶ್ರೀಕಾರ ಯಜ್ಞೇಶ ಯಜ್ಞೇಶ ಶ್ರೀಕಾರ ಯಜ್ಞೇಶ ಶರಣು 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 ನಮ್ಮ ಲೋಕ ರಕ್ಷಕ ದ್ಯಾವ ಶರಣು ನಮ್ಮ ಲೋಕ ರಕ್ಷಕ ದ್ಯಾವ ಶರಣು 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 ಶ್ರೀಕಂಠ ದೇವನೇ ಶರಣು ನಮ್ಮ ಏಕದಂತನ ದಾತ ಶರಣು ಶ್ರೀಕಂಠ ದೇವನೇ ಶರಣು ನಮ್ಮ ಏಕದಂತನ ದಾತ ಶರಣು ಮುಕ್ಕಣ್ಣನೆಲ್ಲಾರು ಕೊಂಡಾಡಿರೋ ಮುಕ್ಕಣ್ಣನೆಲ್ಲಾರು ಕೊಂಡಾಡಿರೋ ಸರಣಿಗೆ ಸೋಮೇಶನ ಕೊಂಡಾಡಿರೋ ಸರಣಿಗೆ ಸೋಮೇಶನ ಕೊಂಡಾಡಿರೋ ನಮ್ಮೂರ ಜಟಕನ ಜಾತ್ರೆ ನಮ್ಮೂರ ಜಟಕನ ಜಾತ್ರೆ ನಮ್ಮೂರ ಜಟಕನ ಜಾತ್ರೆ ಜಟಕನ ಜಾತ್ರೆ ಜಟಕನ ಜಾತ್ರೆ ಬೇಗ ಬೆಳ್ಳನೆ ಬೆಳದಿಂಗಳ ರಾತ್ರಿ ಬೇಗ ಬೆಳ್ಳನೆ ಬೆಳದಿಂಗಳ ರಾತ್ರಿ ಎಲ್ರಿಗೂ ಪಾಂಕದ ಪಾತ್ರೆ ಎಲ್ರಿಗೂ ಪಾಂಕದ ಪಾತ್ರೆ ಅಮಗೆ ಮಲ್ಲಿಗೆ ಇಮಗೆ ಜಾಜಿ ಅಮಗೆ ಮಲ್ಲಿಗೆ ಇಮಗೆ ಜಾಜಿ ಅವಾಗ ಸ್ಯಾವಂತಿ ಅವಾಗ ಸ್ಯಾವಂತಿ ಅವಾಗ ಸ್ಯಾವಂತಿ ಅವಾಗ ಮಲ್ಲಿಗೆ ಇವಾಗ ಜಾಜಿ
ಶ್ರೀಕಾರ ಯಜ್ಞೇಶ ಶರಣು ನಮ್ಮ ಲೋಕ ರಕ್ಷಕ ದ್ಯಾವ ಶರಣು ದ್ಯಾವ ಶರಣು ದ್ಯಾವ ಶರಣು ದ್ಯಾವ ಶರಣು ಮುಖಂಡನೆಲ್ಲಾರು ಕೊಂಡಾಡಿರೋ. ಈಗ ಹಾಸ್ಯರಸದ ನಂತರ ಕರುಣಾರಸ. ದಕ್ಷಯಜ್ಞ ಪ್ರಸಂಗದಲ್ಲಿ ದಾಕ್ಷಾಯಣಿ ಸಾಲು ಸಾಲುಗಟ್ಟಿ ಹೋಗ್ತಾ ಇರುವಂತಹ ಬ್ರಾಹ್ಮಣರನ್ನು ನೋಡಿ ಅವರಿಂದ ವಿಚಾರವನ್ನು ತಿಳಿದುಕೊಳ್ತಾಳೆ. ತನ್ನ ತವರು ಮನೆಯಲ್ಲಿ ನಡೆಯುತ್ತಾ ಇರಬಹುದಾದಂತಹ ಒಂದು ಯಜ್ಞಕ್ಕೆ ತಾನು ಹೋಗಬೇಕು ಎನ್ನುವಂತಹ ಅಪೇಕ್ಷೆಯನ್ನ ಗಂಡನಲ್ಲಿ ಮುಂದಿಡ್ತಾಳೆ. ಆದರೆ ಈಶ್ವರ ಅದನ್ನು ಖಂಡಿತವಾಗಿ ತಿರಸ್ಕಾರ ಮಾಡ್ತಾನೆ. ಆಗ ಗಂಡನ ಮಾತನ್ನ ಮೀರುವುದಕ್ಕಾಗುವುದಿಲ್ಲ, ಹಾಗಂತ ತವರು ಮನೆಯ ಸೆಳೆತ ಬಿಡುವುದಿಲ್ಲ. ಈ ಎರಡು ದ್ವಂದ್ವಗಳ ಮಧ್ಯದಲ್ಲಿ ಜಗನ್ಮಾತೆ ಒದ್ದಾಡುವಂತಹ ಒಂದು ಸನ್ನಿವೇಶದ ಸುಂದರವಾದ ಪದ್ಯವನ್ನ ಪ್ರಸ್ತುತಿಪಡಿಸುತ್ತಿದ್ದೇವೆ. ಬೇಡ ಹೋಗದಿರೆಂಬ ಬೇಡ ಹೋಗದಿರೋ ಬೇಡ ಹೋಗದಿರೆಂಬ ವಚನವನಾಡಿ ಕೆಡಿಸದಿರು ಹೋಗದಿರೆಂಬ ವಚನವನಾಡಿ ಕೆಡಿಸದಿರೆಂದು ಪತಿಯನು ಕಾಡಿದಳು ಕಾಡಿದಳು ಬೇಡಿದಳು ಕಮಲಾಕ್ಷಿ ಕಂಬನಿ ತುಂಬಿಯ ಗೋಳಿಡುತ್ತಾ ಆ ಆ ಆ ಮುನಿಸೇನು ಪೇರಿರಿಂತೆಂಬಳು ಆ ಮುನಿಸೇನು ಪೇರಿ ಇಂತೆಂಬಳು ಬಂದು ಇನಿಯನ ನಪ್ಪಿ ಮುದ್ದಿಸುವಳು ಬಂದು ಇನಿಯನ ನಪ್ಪಿ ಮುದ್ದಿಸುವಳು ಮನವಿಟ್ಟು ಕಳುಹಬೇಕೆಂದಳು ಮನವಿಟ್ಟು ಕಳುಹಬೇಕೆಂದಳು ಮೌನವಿದೆ ಮೌನ ಇನಿದೇಕೆ ಮೌನ ಇನಿದೇಕೆ ಎಂದೆರಗಿ ಚಿಂತಿಸುವಳು ಚಿಂತಿಸುವಳು
ಬಗೆ ಬಗೆ ನಾಳೆ ಎಂದಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು ನಿಲ್ಲದೆ ಬಗೆ ನಾಳೆ ಎಂದಳು ಪತಿಗಲ್ಲವ ಪಿಡಿದು ಮುದ್ದಿಸುವಳು ಪತಿಗಲ್ಲವ ಪಿಡಿದು ಪತಿಗಲ್ಲವ ಪಿಡಿದು ಮುದ್ದಿಸುವಳು ಮಾತಾಡದಿರುವುದೇ ಕೆಂಬಳು ತಾನೇ ಮಾತಾಡುತ್ತಿರಗಿ ಬೀಳ್ಗೊಂಬಳು ಮಾತಾಡದಿರುವುದೇ ಕೆಂಬಳು ತಾನೇ ಮಾತಾಡುತ್ತಿರಗಿ ಬೀಳ್ಗೊಂಬಳು ಕಾತುರದಿಂದೆ ನಡೆವಳು ಜಗನ್ಮಾತೆ ಜಗನ್ಮಾತೆ ಪಿಂತಿರುಗಿ ನಿಟ್ಟಿಸುವಳು ಮಾತಾಡದಿರುವುದೇ ಕೆಂಬಳು ತಾನೇ ಮಾತಾಡುತ್ತಿರಗಿ ಬೀಳ್ಗೊಂಬಳು ನಿಲ್ಲದು ವಲ್ಲಭಗಳುಳಿಸಲಾಗದೆ ಪ್ರಾಣವಲ್ಲಭಗಳುಳಿಸಲಾಗದೆ ಹೋಗದೆ ಇರಲಾರನು ರಮಣ ಕೊನೆಯಲ್ಲಿ ವೀರರಸದ ಪದ್ಯಗಳು. ಪ್ರಸಿದ್ಧ ವಾಲಿ ಸುಗ್ರೀವರ ಕಾಳಗ ಪ್ರಸಂಗದಿಂದ ವಾಲಿ ಹಾಗೂ ಸುಗ್ರೀವರ ನಡುವೆ ನಡೆಯುವಂತಹ ಯುದ್ಧದ ಸಂದರ್ಭದಲ್ಲಿ ಅವರಿಬ್ಬರ ಪದ್ಯಗಳನ್ನ ನಾವೀಗ ನೋಡ್ಲಿಕ್ಕಿದ್ದೇವೆ. ಇಂತಹದ್ದೊಂದು ಸುಂದರವಾದ ವೇದಿಕೆಯಲ್ಲಿ ಕಲಾವಿದರಿಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಸ್ಪಂದನ ವಾಹಿನಿಗೆ ಹಾಗೂ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಕೃತಜ್ಞತೆಗಳೊಂದಿಗೆ ಒಂದು ಸುಂದರವಾದ ಮಂಗಲ ಪದ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಮಾರನಯ್ಯನ ಮಾತಾ ಮೀರದೆ ಗೋಕುಲ